ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಫ್ರೆಂಡು ಬೆಂಗಳೂರಿಂದ ಊರಿಗೆ ಬರ್ತಿದ್ದಾಳೆ. ಸೊ ಅವಳನ್ನ ಕರ್ಕೊಂಡು ಊರನ್ನ ಸುತ್ತಿಸ್ತಾ ಇದ್ದೀನಿ. ಸೊ ಎವ್ರಿ ಡೇನ ಒಂದೊಂದು ವೀಡಿಯೋ ಆಗಿ ಮಾಡ್ತಿದ್ದೀನಿ. ಕಂಪ್ಲೀಟ್ ಸೀರೀಸ್ನ ಮರೀದೆ ನೋಡಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ 6 ಗಂಟೆಗೆ ನಾವು ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವನು 5 ಗಂಟೆಯಿಂದ ನಿದ್ದೆನೇ ಮಾಡಿಲ್ಲ. ಅವಳಿಗೆ ಕಾಲ್ ಮಾಡಿಕೊಂಡು ಲೈವ್ ಲೊಕೇಶನ್ ಕಳಿಸು, ಆಮೇಲೆ ಎಲ್ಲಿದೆಯಾ ಅದು ಇದು ಅಂತೆಲ್ಲ ವಿಚಾರಿಸ್ತಿದ್ದ. ನಾನು ಜಮ್ಮಂತ ನಿದ್ದೆ ಮಾಡ್ತಾಯಿದ್ದೆ. ಈಗ ನಾವು ಅವಳನ್ನ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲ ಅವಳು ಬಸ್ ಎಷ್ಟೊತ್ತಿಗೆ ಎಕ್ಸಾಕ್ಟಾಗಿ ಬರ್ಬೋದು ಅಂತ. ಒಂದು ಅಂದಾಜು ಮೇಲೆ ಅವಳು ವೇಟ್ ಮಾಡೋದು ಬೇಡ ಅಂತ ಹೊರಟಿದ್ದೀವಿ. ಅವಳು ಲೈವ್ ಲೊಕೇಶನ್ ಹಾಕಿದ್ದಾಳೆ, ಬಟ್ ಅವಳಿಗೆ ರಿಸ್ಕ್ ಬೇಡ ಅಂತ ನಾವು ಆಲ್ರೆಡಿ ಹೊರಟಿದ್ದೀವಿ. ಫಾಗಿ ಇದ್ರಲ್ಲಿ ಕರ್ಕೊಂಡೋಗಂದ್ರೆ ಇಲ್ಲಿ ಬೆಳಿಗ್ಗೆ ಫಾಗ್ ಇದೆ. ಹೌದು, ಅವತ್ತು ಕಾಲ್ ಮಾಡಿದಾಗ ಅವ್ಳು ಹೇಳ್ತಾ ಇದ್ಲು ನನಗೆ ತುಂಬ ಫಾಗಿ ಇರಬೇಕು, ಆ ಥರ ಪ್ಲೇಸ್ಗೆಲ್ಲ ಕರ್ಕೊಂಡು ಹೋಗು ಅಂತ. ಆ್ಯಂಡ್ ಅವಳ ಪಿಕ್ ಮಾಡುವಾಗಲೇ ಹೆವಿ ಫಾಗ್ ಇದೆ. ಹರ್ಷಿ ಇಳಿಬೇಡ ತಡಿಯೇ, ನಾನು ಇಳಿತೀನಿ ಫಸ್ಟ್. ಆ ನಾಯಿಗಳು ಹೋಪ್ಲೆಸ್ ಥರ ಆಡುತ್ತೆ. ಏನು ಮಾಡಲ್ಲ, ಅದು ಇನ್ನೂ ಮರಿ ಕಣೆ, ಅದು ತುಂಬ ಮರಿ. ಬಾ ಬೇಡ ಕಣೆ. ಮನೆಗೆ ಬಂದ ಮೇಲೆ ಫ್ರೆಶ್ ಅಪ್ ಆಗಿ ವಾಕ್ ಹೊರಟ್ವಿ. ಮಲಗಿಬಿಟ್ರೆ ಲೇಟ್ ಆಗುತ್ತೆ ಅಂತ ಹಾಗೆ ವಾಕ್ ಮಾಡ್ತಾ ಅಜ್ಜಿ ಮನೆಗೆ ಕರ್ಕೊಂಡು ಹೋಗಿದ್ದೆ. ತುಂಬ ದಿನ ಆದಮೇಲೆ ಸಿಕ್ಕ ಫ್ರೆಂಡ್ ಹತ್ರ ತುಂಬಾ ಮಾತಾಡೋದಿತ್ತು ನನಗಂತೂ. ಮೇನ್ಲಿ ನಮ್ಮ ಮದುವೆ ಸ್ಟೋರಿ. ಅವಳು ಬೆಂಗಳೂರಲ್ಲಿದ್ಲು ಆ್ಯಂಡ್ ನಾವು ಮೀಟ್ ಆಗಿದ್ದು ಊರಲ್ಲಿ. ಈ ಮಧ್ಯೆ ಊರಲ್ಲಿ ಏನಾಯಿತು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೆ. ಇದಾದಮೇಲೆ ಮನೆಗೆ ಬಂದು ತಿಂಡಿ ತಿಂದು ಕೂಡ್ಲು ಫಾಲ್ಸ್ಗೆ ಹೊರಟ್ವಿ. ನಾವು ಬುಕ್ ಮಾಡೋ ಟ್ರಾವೆಲ್ ಏಜೆನ್ಸಿಯವರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್? ಟ್ರಾವೆಲ್ ಏಜೆಂಟ್ ಇದ್ದಾರೆ ನಮ್ಮ ಜೊತೆ. ಪಲ್ಲವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಫಸ್ಟು ಹೋಟೆಲ್ ಸೀತಾ ನದಿ ಅನಿಸುತ್ತೆ, ಅದನ್ನು ಲಾಸ್ಟ್ ಟೈಮ್ ಒಂದು ಬ್ರೇಕ್ಫಾಸ್ಟ್ಗೆ ಹೋಗಿದ್ದೆ. ಅವಳಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಆಲ್ಮೋಸ್ಟ್ 1 ವರ್ಷ ಮೇಲೆ ಆಯಿತು. ಇವತ್ತು ದಿನ ಕೂಡಿ ಬಂದೆ ನೋಡ್ಕೊಂಡು. ಆಮೇಲೆ ಅಲ್ಲಿಂದ ಕೂಡ್ಲು, ಆಮೇಲೆ ವರಂಗ, ಆಮೇಲೆ ಗೊಮ್ಮಟ ಬೆಟ್ಟಕ್ಕೆ ನಾನು ಯಾವುದೋ ಕಾಲದಲ್ಲಿ ಹೋಗಿರೋದು, 4 ವರ್ಷ ಹಿಂದೆ ಅನಿಸುತ್ತೆ. ನೈಟಲ್ಲಿ ಹೋಗಿರೋದು, ಏನು ವ್ಯೂ ನೆನಪಿಲ್ಲ. ಸನ್ಸೆಟಿಗೆ ಅಲ್ಲಿಗೆ ಅಂತ ಲೇಲ್ಯಾಂಡ್. ಇದು ಹರ್ಷಿ ಬಂದು ಒಂದು 4-5 ಅವರ್ ಆಯ್ತಲ್ಲ, ಏನು ಅನಿಸ್ತಾ ಇದೆ? ನಿದ್ದೆ ಮಾಡಬೇಕು ಅನ್ನಿಸ್ತಾ ಇದೆ. ಅಲ್ಲ ಬಿಸಿಲು ಆ್ಯಕ್ಚುಲಿ ಬೆಂಗಳೂರಿಗಿಂತ ಇಲ್ಲಿ ಜಾಸ್ತಿ ಇದೆ ಅನಿಸ್ತಾ ಅಲ್ವಾ? ಹ್ಯೂಮಿಡ್ ಎಲ್ಲ ಮಿಕ್ಸ್ಚರ್ ಆಗಿ ಬೆಳಗ್ಗೆ ಹೆವಿ ಚಳಿ. ನಿನ್ನೆನಾ ಬೆಳಿಗ್ಗೆನಾ ನನಗೆ ನಾವೀಗ ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ. ಇದೆ ಈ ಪ್ಲೇಸಿಗೆ ನಾನು ತುಂಬ 1 ವರ್ಷದಿಂದ ಕಾಗೆ ಹಾರಿಸ್ತಾ ಇದ್ದೆ ಕರ್ಕೊಂಡು ಬರ್ತೀನಿ ಅಂತ. ಫೈನಲಿ ಇವತ್ತು ಬಂದಿದ್ದೀವಿ. ನೀನೇ ಫುಡ್ ರಿವ್ಯೂ ಎಲ್ಲ ಇವನೇ ಕೊಡ್ತಾನೆ. ಈ ಹೋಟೆಲ್ ಹೆಸರು ಹೋಟೆಲ್ ಸತ್ಯನಾರಾಯಣ. ಸೀತಾ ನದಿಯಲ್ಲಿರೋದು. ಇದು ಆಗುಂಬೆ ಹೆಬ್ರಿ ಹೈವೇಯಲ್ಲಿ ಸಿಗುತ್ತೆ. ಒಂದು ಒಳ್ಳೆ ಮನಿ ಆಂಬಿಯನ್ಸ್ ಇರೋ ಕಡೆ ತಿಂಡಿ ತಿನ್ನಬೇಕು ಅಂತ ಅನ್ಸಿದ್ರೆ ಈ ಹೋಟೆಲ್ನ ನೀವು ಟ್ರೈ ಮಾಡ್ಬೋದು. ನಾವು ಬನ್ಸ್, ಅವಲಕ್ಕಿ ಮೊಸರು, ಪಲಾವ್ ಹಾಗೆ ಕೋಕುಮ್ ಜ್ಯೂಸ್ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಹಲ್ವಾ ಈ ಥರ ಹೋಮ್ ಮೇಡ್ ಪ್ರಾಡಕ್ಟ್ಸ್ ತುಂಬಾ ಸಿಗುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ತೊಗೋಬೋದು. ಇಲ್ಲಿಂದ ನಾವು ಕೂಡ್ಲು ಫಾಲ್ಸ್ ಹೊರಟ್ವಿ. ಕೂಡ್ಲು ಫಾಲ್ಸಲ್ಲಿ ಪಾರ್ಕಿಂಗ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ, ಹಾಗೆ ಪರ್ ಪರ್ಸನ್ 50 ರೂಪಾಯಿ. ಆ್ಯಂಡ್ ನೀವು ತೊಗೊಂಡು ಹೋಗೋ ಪ್ಲಾಸ್ಟಿಕ್ಸಿಗೆ 50 ರೂಪಾಯಿ ಡೆಪಾಸಿಟ್ ತೊಗೋತಾರೆ. ಚಾಕ್ಲೇಟ್ ಪೇಪರಿಂದ ಹಿಡಿದು ಡಬ್ಬ, ಬಾಟಲ್ ಏನೇ ಪ್ಲಾಸ್ಟಿಕ್ಸ್ ಇದ್ರೂ ವಾಪಸ್ ನೀವು ಅವ್ರಿಗೆ ತಂದು ತೋರಿಸಿದ್ರೆ ಆ 50 ರೂಪಾಯಿ ಡೆಪಾಸಿಟ್ನ ನಿಮಗೆ ವಾಪಸ್ ಕೊಡ್ತಾರೆ. ಆ್ಯಂಡ್ ಸುಮಾರು 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು ಫಾಲ್ಸ್ಗೆ. ತುಂಬ ಕಷ್ಟ ಏನಿಲ್ಲ, ಟ್ರೆಕ್ಕಿಂಗ್ ಆರಾಮಾಗಿ ಮಾಡ್ಬೋದು. ಫಾಲ್ಸ್ಗೆ ಹೋದಾಗ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಟ್ರಿಪ್ಪಿಗೆ ಒಂದೊಳ್ಳೆ ಸ್ಟಾರ್ಟ್ ಸಿಕ್ತು ಅಂತ ಹೇಳ್ಬೋದು. 12 ಗಂಟೆಗೆ ರೀಚ್ ಆದರೂ ಕೂಡ ತುಂಬಾ ಥಂಡಿ ಇತ್ತು ನೀರು.
ನಾವು ಕೂಡು ತೀರ್ಥ ಮುಗಿಸ್ಕೊಂಡು ಈಗ ವಾರಂಗಕ್ಕೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಲಂಚ್ ಮಾಡಬೇಕು. ಲಂಚ್ ನನ್ನ ಟ್ರಾವೆಲ್ ಏಜೆನ್ಸಿ ಎಲ್ಲಿ ಫಿಕ್ಸ್ ಮಾಡಿದ್ದೀರಾ? ಮೋಸ್ಟ್ಲಿ ಯಾಕೋ ಇಡ್ಲಿ ದೋಸೆನೇ ಗತಿ ಅನ್ಸುತ್ತೆ. ನೀವು ಚೀಟ ಫೀಡ್ಸ್ ಎಲ್ಲ ಬೇಕಾದ್ರೆ ತಿನ್ಕೊಳ್ಳಿ, ನಾನು ಹೋಟ್ಲಲ್ಲಿ ತಿಂತೀನಿ. ಅಲ್ಲಿ ರೋಡ್ ಯಾವ ಥರ ಇದೆ ಅಂದರೆ, ನಾವು ಹೋದಾಗ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಕೂಡ್ಲು ಫಾಲ್ಸ್ಗೆ ಹೋಗೋ ರೋಡು. ಹಾಗಾಗಿ ನಾವು ಬೇರೆ ರೂಟಲ್ಲಿ ಹೋಗಿದ್ವಿ. ಆ್ಯಂಡ್ ಇದಾದಮೇಲೆ ಆನ್ ದ ವೇ ಸೀತಾ ನದಿ ಹೋಟೆಲ್ ಅಂತ ಸಿಕ್ತು, ಅಲ್ಲಿ ನಾವು ಊಟ ಮಾಡಿದ್ವಿ. ಈಗ ನಾವು ವರಂಗ ಜೈನ ಬಸದಿಗೆ ಬಂದ್ವಿ. ಇಲ್ಲಿ ಕೆರೆ ಬಸದಿಗೆ ಹೋಗೋಕ್ಕೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಫಸ್ಟ್ ಹೋಗಿ ಟಿಕೆಟ್ ತಗೋಬೇಕು. ಟಿಕೆಟ್ ಕೌಂಟರ್ ಹತ್ರನೇ ಜೈನ ಮಠ ಇದೆ, ಅದಕ್ಕೆ ಬೇಕಾದರೆ ಹೋಗ್ಬೋದು. ತೊಟ್ಟಿ ಮನೆ ಥರ ಇದೆ. ಬ್ಯಾಗ್ ಬೇಕಾದ್ರೆ ಕೊಡು ನನಗೆ. It's okay, chill. ಇಬ್ರು ಹಾಕಿ ಹೋಗಿ ಅದಕ್ಕೆ ಇಬ್ರು ಹಾಕಿ ಇನ್ನಿಬ್ರು ಮುಂದೆ ಹೇಗಾಗ್ತಿದೆ? ಅಜ್ಜಿ ಟ್ರಿಪ್ ಮುಗೀತು. ಅಜ್ಜಿ ಅವಾಗ ಎಷ್ಟು ಗೋವಾದಲ್ಲಿ ಏನೋ ಲೈಫ್ ಜಾಕೆಟ್ ಅಲ್ಲೆಲ್ಲ ಕರ್ಕೊಂಡು ಡಾಲ್ಫಿನ್ ಕಾಣಿಸ್ತಾ? ಅಯ್ಯೋ ಅದೆಲ್ಲ ಬಾಲ ಕಾಣ್ತು ಕಣೆ. ಬ್ಯಾಲೆನ್ಸ್ ಆಗುತ್ತೆ. ಎಷ್ಟು ಹೋಗ್ತಾರೆ ಏನು ಏನಾಗಲ್ಲ. ಅಲ್ಲಿ ಹಿಡಿ ಮತ್ತೆ ನಾನು ಹಿಡಿ ಹಿಡಿ. ಫಿಕ್ಸ್ ಮಾಡಿ ಅದು ಪೆಟ್ರೋಲ್ ಮುಂದೆ ಹೋಗಲಿ ಪೆಟ್ರೋಲ್. ನಮಗೋಸ್ಕರ ಎಲ್ಲರೂ ವಿಡಿಯೋ ಮಾಡ್ತಾರೆ ನೋಡಬೇಕು. 5 ಜನ ಸಾಕಂತ 5 ಜನ ಆಯ್ತಂತೆ. ನಮ್ಗಾಗೋದಿಲ್ಲ ಬೇಕಾಯ್ತು. ಒಂದೇ ಬ್ರಿಡ್ ಮೀನಿಂಗ್ ಅದು. ಏನು ಗೊತ್ತಾ ಹರ್ಷಿ, ಒಂದು ಇನ್ಸಿಡೆಂಟ್ ಹೇಳ್ತೀನಿ ಬಾ. ಆಚೆ ಹೋಗಿದ್ದೆ, बाद में अलग करते हैं, पूजा होता है शाम तक 2 बजे से 3 बजे तक. अभी ನನ್ನ ಜೊತೆ ಬರ್ಬೇಡ ಕ್ಯಾಮರಾ. ಸಂಡೇ ಬಂದರೆ ಈ ಥರ ಇರುತ್ತೆ ಅಂತ ಹೇಳಿ. ಸಂಡೇ ಬಂದರೆ ತುಂಬ ರಶ್ ಇರುತ್ತೆ. ಆಮೇಲೆ ವೆಯ್ಟ್ ಮಾಡಿಸಿದ್ರು ಸುಮಾರು ಹೊತ್ತು, ಟಿಕೆಟ್ ಕೊಡಲಿಲ್ಲ. ಇರೋರೆಲ್ಲ ಬಂದಾದಮೇಲೆ ಬನ್ನಿ ಅಂತ ಹೇಳಿದ್ರು. ಹೇಗನ್ನಿಸ್ತು ನಿಮಗೆ? ಎಸ್ಪೆಷಲಿ ಇವ್ನ ಜೊತೆ ಬಂದಿದ್ದ ಒಂಥರ ಯಾಕೆ ಓವರ್ ಆ್ಯಕ್ಟಿಂಗ್ ಆಡ್ತಿರೋ ಬಾಬಾ? ನೀನು ಹೇಳಿ. ಅಷ್ಟು
ಚೆನ್ನಾಗಿ ಎಷ್ಟು ಸಲ ಇದ್ದಿದ್ದು ನಿನ್ ಥರ್ಡ್ ಟೈಮ್? ನನ್ನ ಥರ್ಡ್ ಟೈಮ್. ನನ್ನ ಥರ್ಡ್ ಟೈಮು. ನಾವು ವಾರಂಗ ಜೈನ ಬಸದಿಯಿಂದ ಇಲ್ಲೇ ನಿಯರ್ ಬೈ ಒಂದು 30 ಮಿನಿಟ್ಸ್ ಆಗುತ್ತೆ ಗೋಮಟೇಶ್ವರದ ಕಾರ್ಕಳ ಗೋಮಟೇಶ್ವರ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಸನ್ಸೆಟ್ಗೆ ನಾವು ಪ್ಲ್ಯಾನ್ ಮಾಡಿದ್ದು, ಬಟ್ ಇಲ್ಲೇ ಆಲ್ರೆಡಿ ಲೇಟ್ ಆಗಿದೆ. ಅಲ್ಲಿ ಏನು ವ್ಯೂ ಸಿಗುತ್ತೆ ಗೊತ್ತಿಲ್ಲ, ಬಟ್ ಇಷ್ಟು ದೂರ ಬಂದಿದ್ದರಿಂದ ಇಲ್ಲೇ ಹತ್ರ ಇದೆಯಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೀವೇನಾದ್ರು ವಾರಂಗಕ್ಕೆ ಬಂದು ಏನಾದ್ರು ಟೈಮ್ ಇದ್ದರೆ ಈ ಪ್ಲೇಸ್ನು ವಿಸಿಟ್ ಮಾಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ಲಿ ಕರ್ಕೊಂಡ್ಬಂದಿದ್ದಾರೆ ನನ್ನ ಗಂಡ? ಎಲ್ಲಿ ಕರ್ಕೊಂಡ್ಬಂದಿದ್ದಾರೆ ನನ್ನ ಗಂಡ? ಇವತ್ತು ಗೋಮಟ ಬೆಟ್ಟಗೆ. ನೆಕ್ಸ್ಟ್ ಅಪ್ಕಮಿಂಗ್ ಟ್ರಿಕ್ ಇದೆಲ್ಲ ಇವತ್ತಿದು. ನೀವು ನೋಡ್ಬೋದು ಸನ್ಸೆಟ್ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಪ್ರಾಪರ್ ಸನ್ಸೆಟ್ ಟೈಮಿಗೆ ಬಂದರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಆ್ಯಂಡ್ ನೀವೇನಾದ್ರು ಕಾರ್ಕಳ ಕಡೆ ಇದ್ದರೆ ಅಥವಾ ಹೋಗೋದಿದ್ರೆ ಈ ಪ್ಲೇಸ್ನ ಮಿಸ್ ಮಾಡಬೇಡಿ. ಅದು ಸನ್ಸೆಟ್ ಟೈಮ್ಗೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ನಮ್ಮ ಫಸ್ಟ್ ಡೇ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.